ಈ ಮಳೆಗಾಲದ ಸಿದ್ಧತೆ ಪಾಲಿಕೆ ಯಾವ ರೀತಿ ಕ್ರಮಗಳನ್ನು ಹಂತ ಹಂತವಾಗಿ ಕೈಗೊಳ್ತಾರೆ? ತಾವೊಂದು ಸ್ಥೂಲವಾದ ಒಂದು ಚಿತ್ರಣ ನೀಡಿದರೆ ಜನರಿಗೂ ಕೂಡ ಅದರಿಂದ ಅನುಕೂಲ ಆಗ್ತದೆ. ಈಗ ನಾವು 2026 ಇಯರಲ್ಲಿ ಇದ್ದೇವೆ. ಈಗ ಎಸ್, ಇಲೆಕ್ಷನ್ ಏನು ಜನಪ್ರತಿನಿಧಿಯಾಗಿ ನಾವೆಲ್ಲರೂ ಸೇವೆ ಸಲ್ಲಿಸಿರುವಂಥ 2025 ಫೆಬ್ರವರಿಗೆ ಎಂಡ್ ಆಗಿದೆ ನಮ್ಮದು. ಎಸ್. ಸೊ ಈ ಮಳೆಗಾಲ ಇರ್ಬೋದು, ಇದಕ್ಕಿಂತ ಮುಂಚಿನ ಮಳೆಗಾಲ ಇರ್ಬೋದು. ಎಸ್. ಈ ಎರಡೂ ಮಳೆಗಾಲದಲ್ಲಿ ಯಾವುದೇ ಟೆಂಡರ್ ಪ್ರೋಸೆಸ್ ಇರ್ಬೋದು, ಏನೇ ಕೆಲಸ ಕಾರ್ಯ ಇರ್ಬೋದು, ನಮ್ಮನ್ನು ನಾವು ಇದ್ದು ಆಗಿರುವಂಥದ್ದಲ್ಲ ಯಾವುದೇ ಕೂಡ. ಎಸ್. ಅದಕ್ಕಿಂತ ಮುಂಚೆ ಈ ವರ್ಷ ಮತ್ತು ಹೋದ ವರ್ಷ ಬಿಟ್ಟರೆ ಅದಕ್ಕಿಂತ ಮುಂಚಿನ ವರ್ಷ ಅಂದರೆ 2024-25 ನಾವು ಟೆಂಡರ್ ಪ್ರೋಸೆಸ್ಸನ್ನು ನಮ್ಮ ಶಾಸಕರು ಇರ್ಬೋದು, ಅದು ವೇದವ್ಯಾಸ್ ಕಾಮತ್ ಅವರು ಇರ್ಬೋದು, ಮಂಗಳೂರು ದಕ್ಷಿಣ ಶಾಸಕರು, ಅದೇ ರೀತಿ ಮಂಗಳೂರು ಉತ್ತರ ಶಾಸಕರು ಡಾಕ್ಟರ್ ವೈ ಭರಶೆಟ್ಟಿ ಇರ್ಬೋದು, ನಾವೆಲ್ಲ ನಮ್ಮ ಮೇಯರ್ ಇರ್ಬೋದು, ಎಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಸ್, ಎಲ್ಲ ಕಾರ್ಪೊರೇಟ್ಸ್ಗಳೆಲ್ಲ ಸೇರಿ ಪ್ರೆಷರೈಸ್ ಎಲ್ಲ ಮಾಡಿ ನಾವು ಮಾರ್ಚ್ ತಿಂಗಳಲ್ಲಿ ನಾವು ಟೆಂಡರ್ ಕರೆಯುವಂಥ ಪ್ರಾಸೆಸ್ಸನ್ನು ಫಿನಿಶ್ ಮಾಡಿ ಏಪ್ರಿಲ್ ಸ್ಟಾರ್ಟಿಂಗಿಗೆ ಏನು ಈ ಡಿಸಿಲ್ಟಿಂಗ್ ಇದು ಹೂಳೆತ್ತುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಶುರು ಮಾಡಿದ್ದು ಅಂತೂ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಎಸ್. ಅದು ಏಪ್ರಿಲಲ್ಲಿ ಶುರು ಆದರೆ ಏಪ್ರಿಲ್ ಎಂಡ್ ಒಳಗಡೆ ಅದು ಫಿನಿಶ್ ಆಗಲೇಬೇಕು. ಅದು ಯಾಕೆ ಆಗಬೇಕಂದ್ರೆ ಮನ್ಸೂನು ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಗೊತ್ತಾಗೋದಿಲ್ಲ ನಮಗೆ. ಅದು ಏಪ್ರಿಲಲ್ಲೂ ಬರ್ಬೋದು, ಏಪ್ರಿಲ್ ಎಂಡಿಗೂ ಬರ್ಬೋದು, ಮೇ ಇರ್ಬೋದು, ಜೂನಲ್ಲಿ ಇನ್ನೂ ಜೋರು ಬರುತ್ತೆ. ಈಗ ಏನಾಗಿದೆ, ಈ ವರ್ಷ ಇರ್ಬೋದು, ಹೋದ ವರ್ಷ ಇರ್ಬೋದು, ಈ ಏನು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಲ್ಲದ ಕಾರಣ ಈ ಎಲ್ಲ ಜವಾಬ್ದಾರಿಯನ್ನು ಆಡಳಿತಾಧಿಕಾರಿ ಅವರು, ಅಂದರೆ ಈಗ ಆಡಳಿತಾಧಿಕಾರಿ DC ಅವರು, ಸೊ ಅವರು ಕಮಿಷನರ್ ಮುಖೇನ ಈ ಟೆಂಡರ್ ಪ್ರೊಸೆಸ್ ಮಾಡುವಂಥದ್ದನ್ನು ಅವರು ಆ ಆರ್ಡರ್ಸನ್ನು ಕೊಟ್ಟಿರ್ತಾರೆ. ಈಗೇನಾಗಿದೆ, ಈ ವರ್ಷದ್ದು ಮಾತಾಡ್ತೇನೆ ನಾನು. ಈ ವರ್ಷ ಏನಾಗಿದೆ, ಈ ಟೆಂಡರ್ ಪ್ರೊಸೆಸ್ಸನ್ನು ಯಾವಾಗ ಮಾಡಿದ್ದಾರೆ ಅಂದರೆ ಏಪ್ರಿಲ್ ಸ್ಟಾರ್ಟಿಂಗಿಗೆ ಟೆಂಡರ್ ಪ್ರೊಸೆಸ್, ಮಾರ್ಚ್ ಅಲ್ಲ ಏಪ್ರಿಲ್ ಸ್ಟಾರ್ಟಿಂಗ್ಗೆ ಟೆಂಡರ್ ಪ್ರೊಸೆಸ್ ಮಾಡಿದ್ದಾರೆ. ಏಪ್ರಿಲ್ ಎಂಡ್ ಆಗುವಾಗ ಈ ಕೆಲಸ ಕಾರ್ಯಗಳನ್ನು ಯಾರ್ಯಾರಿಗೆ ಆಗಿದೆ ಟೆಂಡರ್ ಅವರ ಹತ್ರ ಅಗ್ರಿಮೆಂಟ್ ಮಾಡಿಸಿ ಬೇರೆ ಬೇರೆ ನಾವು ಎಷ್ಟು ಪ್ರೆಷರ್ ಹಾಕಿದ್ರು, ಶಾಸಕರುಗಳು ಕೂಡ ತುಂಬ ಪ್ರೆಷರ್ ಆಗಿದೆ. ಆದರೆ ಟೆಂಡರ್ ಪ್ರೊಸೆಸ್ ಇದ್ದ ಕಾರಣ ನಮಗೆ ಯಾವುದೇ ಮ್ಯಾನ್ಯಲ್ ಆಗಿ ಮಾಡುವಂಥದ್ದು ಆಗೋದಿಲ್ಲ, ಯಾವುದೇ ಕಾಂಟ್ರಾಕ್ಟರ್ಸ್ ಮುಂದೆ ಬರೋದಿಲ್ಲ ಮ್ಯಾನ್ಯಲ್ ಆಗಿ ಮಾಡೋದಕ್ಕೆ. ಯಾಕೆಂದರೆ ಈ ಸಿಸ್ಟಮ್ ಇಸ್ ಟ್ರಾನ್ಸ್ಪರೆಂಟ್ ಇರಬೇಕು. ಇಲ್ಲಿ ಟೆಂಡರ್ ಪ್ರೊಸೆಸ್ ಅದು ಗೌರ್ಮೆಂಟ್ ಇದೊಂದು ಸಿಸ್ಟಮ್, ಅದರಲ್ಲಿ ನಾವು ತಪ್ಪಿದೆ ಅಂತ ಹೇಳಲ್ಲ, ಸರಿ ಅದು. ಆದರೆ ಇವರು ಟೆಂಡರ್ ಪ್ರಾಸೆಸ್ ಶುರು ಮಾಡುವಂಥದ್ದು ಏಪ್ರಿಲಲ್ಲಿ ಶುರು ಮಾಡಿ ಏಪ್ರಿಲ್ ಎಂಡಿಗೆ ಡಿಸಿಲ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವರು. ಓಕೆ. ಸೊ ಈಗ ನಾವು ಪ್ರಸ್ತುತ ಸ್ಥಿತಿ ನೋಡುವಾಗ ಅದು ಈಗ ಇವರು ರಮೇಶ್ ಶೆಟ್ಟರು ಇಲ್ಲಿದ್ದಾರೆ, ಈಗ ಅವರ ಹತ್ರ ಕೇಳಿದ್ರು ಕೂಡ ಅವರ ಏರಿಯಾದಲ್ಲಿ ಕೂಡ ಡಿಸಿಲ್ಟಿಂಗ್ ಕೆಲಸ ಮುಗಿಲಿಕ್ಕಿಲ್ಲ ಇನ್ನೂ ಕೂಡ. ನನ್ನ ಪ್ರದೇಶ ಕೊಟ್ಟಾರ ಚೌಕಿ ನೆರೆ ಬರುವಾಗ ಫಸ್ಟ್ ಎಫೆಕ್ಟ್ ಆಗುವಂಥ ಜಾಗ, ಯಾಕಂದ್ರೆ ಲೋ ಲೈನ್ ಇದ್ದ ಕಾರಣ ಎಲ್ಲ ನೀರು ಬಂದು ಅಲ್ಲಿ ಶೇಖರಣೆ ಆಗಿ ಅಲ್ಲಿಂದ ಫಲ್ಗುಣಿ ನದಿ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. 4th ಮೈಲ್ ನನ್ನ ಕೊಟ್ಟಾರ ಚೌಕಿಯಲ್ಲಿ ಕೂಡ ಈಗಲೂ ನೀವು ಸರಿಯಾಗಿ ಯಾರಾದರೂ ಹೋಗಿ ನೋಡಿದ್ರು ಕೂಡ ನಾವು ಅಲ್ಲಿ ನಿಂತು, ನಾವು ಈಗ ನಿಕಟಪೂರ್ವ ಸದಸ್ಯರು ಆದರೂ ಕೂಡ ನಾವು ಪ್ರೆಷರೈಸ್ ಮಾಡಿ ಕೊಟ್ಟಾರ ಚೌಕಿದ್ದು ಆ ರಾಜಕೀಯ ಕ್ಲಿಯರ್ ಮಾಡಿಸಿ ಮೇನ್ ಡ್ರೈನ್ ಏನಿದೆ 4th ಮೈಲ್ ಇದೆ ಈಗ ನೋಡಿದ್ರು ನೀವು ಇನ್ನೂ ಕೂಡ AJ ಇಂಜಿನಿಯರಿಂಗ್ ತನಕ ಮುಟ್ಲಿಲ್ಲ ಅವ್ರದ್ದು. ಇದಕ್ಕೆಲ್ಲ ರೀಸನ್ ಏನಂದ್ರೆ ಇವರ ಟೆಂಡರ್ ಪ್ರಾಸೆಸ್, ಇವರ ಸ್ಲೋ ಮೂವ್ಮೆಂಟ್, ಎಫೆಕ್ಟಿವ್ ಸಿಸ್ಟಮ್ ಇಲ್ಲದ ಕಾರಣದಿಂದಾಗಿ ಈ ಏನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರಲ್ಲಿ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತೋರಿಸದ ಕಾರಣದಿಂದಾಗಿ ಇಷ್ಟೆಲ್ಲ ಇಶ್ಯೂಸ್ ಆಗುವಂಥದ್ದು. ಇದು ರಾಜಕಾಲುವೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನಷ್ಟು ಸಣ್ಣ ಸಣ್ಣ ತೋಡುಗಳ ಕ್ಲೀನಿಂಗ್ ಎಲ್ಲ ಪ್ರಾಸೆಸ್, ಗ್ಯಾಂಗ್ ಅಂತ ಬರುತ್ತೆ. ಎವ್ರಿ ಮನ್ಸೂನಿಗೆ ನಮಗೆ ಒಂದು 4 ಮಂತ್ಸ್ಗೆ ಒಂದು ಗ್ಯಾಂಗ್ ಅನ್ನು ಕೊಡ್ತಾರೆ. 5 ಜನರನ್ನು ಕೊಟ್ಟು ಅದರಲ್ಲಿ ಒಂದು ವೆಹಿಕಲ್ ಅನ್ನೆಲ್ಲ ಕೊಟ್ಟು, ಗ್ಯಾಂಗ್ ಅಂದ್ರೆ ಸಣ್ಣ ತೋಡು, 1 ಮೀಟರ್ ಇದು ತೋಡನ್ನು ಕ್ಲೀನ್ ಮಾಡುವಂಥದ್ದು. ಈಗಿನ ಪ್ರೆಸೆಂಟ್ ಟಿಲ್ ಡೇಟ್ ಈಗಿನವರೆಗೆ ಗ್ಯಾಂಗ್ ಇದು ಯಾರು ಏನಂತ ಇನ್ನೂ ಆಗಿಲ್ಲ. ಅದು ಟೆಂಡರ್ ಪ್ರಾಸೆಸ್ ಇವತ್ತಂತ ಮೊನ್ನೆವರೆಗೆ ಮ್ಯಾನ್ಯಲ್ ಕೊಡ್ತಾರೆ, ಏನೋ ಮ್ಯಾನ್ಯಲ್ ಆಗ್ತದೆ ಅಲ್ಲಿ ಏನೋ ನ್ಯೂಸ್ ಬಂತು, ಮತ್ತೆ ಈಗ ಟೆಂಡರ್ ಪ್ರಾಸೆಸ್ ಅಂತ ಬಂತು. ಇವತ್ತು ಟೆಂಡರ್ ಪ್ರಾಸೆಸ್ ಇವತ್ತಂತ ಏನೋ ಬಂತು ವಿಷಯ, ಅದು ಎಷ್ಟು ನನಗೆ ಕ್ಲಿಯರ್ ಇಲ್ಲ, ಅದು ಮಾಡಿದಾರ ಇಲ್ವಾ ಅಂತ ಹೇಳಿ. ನೀವು ಇಮ್ಯಾಜಿನ್ ಮಾಡಿ, ನಿನ್ನೆ ಸುರಿದಂತ ಭಾರಿ ಮಳೆ ಅದಕ್ಕಿಂತ ಮುಂಚೆ ಕೂಡ ಬಂದಿದೆ. ಇಂಥ ನಾವು ಏನು ಮನ್ಸೂನ್ ಅಂತ ಅಲ್ಲ, ಎಲ್ಲಿ ಕೂಡ ಸೈಕ್ಲೋನ್ ಎಫೆಕ್ಟ್ ಆದಾಗ ಎಫೆಕ್ಟ್ ಆಗುವಂಥದ್ದು ಅರಬ್ಬಿ ಸಮುದ್ರದ ಹತ್ತಿರ ಇರುವಂತಹ ನಮ್ಗೆ ಏನಾದ್ರು ಈ ಒಂದು ನಿನ್ನೆದೆಲ್ಲ ವಿಡಿಯೋಸ್ಗಳನ್ನೆಲ್ಲ ನೋಡಿದ್ದೇನೆ. ಇದು ಯಾವುದೇ ರೀತಿಯ ನಿಜವಾಗಿ ಬರ್ಬೇಕಾದಂತ ನೆರೆ ಅಲ್ಲ. ಇದು ಒಂದು ಸಣ್ಣ 1-2 ಗಂಟೆ 3 ಗಂಟೆ ಮಳೆ ಬರಬೇಕಾದ್ರೆ ದಿಸ್ ಇಸ್ ಜಸ್ಟ್ ಬಿಕಾಸ್ ಸಣ್ಣ ಸಣ್ಣ ತೋಡುಗಳನ್ನಿರ್ಬೋದು, ಆ ಕೌ ಕ್ಯಾಚ್ಗಳನ್ನಿರ್ಬೋದು, ತೋಡಿಗೆ ಹೋಗುವಂತ ಜಾಗ, ರೋಡಿಂದ ತೋಡಿಗೆ ಹೋಗುವಂತ ಜಾಗ ಅದೆಲ್ಲ ಮಣ್ಣಿಂದ ಇರ್ಬೋದು ಅಥವಾ ಕಸದಿಂದ ಫಿಲ್ ಆಗಿರೋ ಈ ಗ್ಯಾಂಗ್ ಸಿಸ್ಟಮ್ ಅನ್ನು ಈಗ ಶುರು ಮಾಡಿದ್ರೆ, ಆ ಪ್ರಾಸೆಸ್ ಶುರು ಆಗ್ತಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ, ಖಂಡಿತ ಆಗ್ತಿರ್ಲಿಲ್ಲ. ಸೊ ನನ್ನ ಪ್ರಕಾರ ಯಾವುದೇ ಪೂರ್ವಭಾವಿ ತಯಾರಿಯನ್ನು ಸರಿಯಾಗಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ, ಅಧಿಕಾರಿಗಳ ವತಿಯಿಂದ ಇದು ಸರಿಯಾಗಿ ಆಗಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳುವುದಕ್ಕೆ ನಾನು ಇಚ್ಛಿಸ್ತೇನೆ. ರಮೇಶ್ ಶೆಟ್ಟಿ ಅವರೇ, ಸುರತ್ಕಲ್ ಭಾಗದಲ್ಲಿ ಲೋ ಲೈನ್ಗಳನ್ನು ನೋಡಬೇಕಾದ್ರೆ ನಮ್ಮದು ಸುಭಾಷಿತ ನಗರ ಲೋ ಲೈನಲ್ಲಿದೆ.
ಅಲ್ಲಿ ನೆರೆಗೆ ಕಾರಣಗಳು ಏನು ಅಂತ ತಾವು ಇಷ್ಟು ದಿನಗಳಲ್ಲಿ ತಾವೇನು ಮನವಿಯನ್ನು ಕೊಡ್ತಾ ಇದ್ದೀರಿ, ಅಧಿಕಾರಿಗಳಿಗೆ ಕೊಟ್ಟರಿ, ಎಲ್ಲರಿಗೂ ಕೊಟ್ಟಿದ್ದೀರಿ, ಏನು ಕಾರಣ ಅಂತ ಅನಿಸ್ತದೆ ಮುಖ್ಯವಾಗಿ ನಮ್ಮ ಸುರತ್ಕಲ್ ಸುಭಾಷಿತ ನಗರವು ಸಮುದ್ರ ಮಟ್ಟದ ಲೆವೆಲ್ಗೆ ಇದ್ದದ್ದು. ಅಲ್ಲಿ ಹಲವಾರು ಮೇಲ್ದಂಡೆಗಳಿಂದ ಅಂದರೆ ಕಾನ, ಕಟ್ಲ, ಕೃಷ್ಣಾಪುರ, ಚೊಕ್ಕಬೆಟ್ಟು ಎಲ್ಲ ಕಡೆ ಇವನ್ ಸುರತ್ಕಲ್ ಪೇಟೆಯಿಂದ ಕೂಡ ಮಳೆ ನೀರು ಸುಭಾಷಿತ ನಗರೇ ಬರುವುದು. ಅದೆಲ್ಲ ಸೇರಿ ಅಲ್ಲಿ ಆ ಕಾಲುವೆಗೆ ಆ ಹರಿವನ್ನು ತಡೆಯುವ ಶಕ್ತಿ ಇಲ್ಲ, ಓವರ್ಫ್ಲೋ ಆಗ್ತದೆ. ಮತ್ತು ಅಲ್ಲಲ್ಲಿ ತಡೆಗೋಡೆ ಕೂಡ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಅಂದರೆ ಅದರ ಹೈಟ್ ಕಮ್ಮಿ, ಮತ್ತು ಕೆಲವೆಡೆ ಮಾಡಲಿಲ್ಲ. ಮಾಡಲಿಕ್ಕೆ ನಾವು ಮನವಿ ಕೊಡ್ತಾ ಬಂದಿದ್ದೇವೆ, ಆದರೆ ಅದು ಅನುದಾನ ಈಗ ಕೆಲವು ಶಾಸಕರು ಹೇಳ್ತಾರೆ ಅನುದಾನ ಸಿಗುವುದಿಲ್ಲ ಅಂತ. ಹಾಗೆ ನಮ್ಮ ಸುಭಾಷಿತ ನಗರದಲ್ಲಿ ಕೆಲವು ಕಡೆ ಬಾಕಿ ಉಳಿದಿದೆ. ಇನ್ನು ಮಾಡುವುದಾದರೆ ವೈಜ್ಞಾನಿಕ ರೀತಿಯಲ್ಲಿ ಅದರ ಎತ್ತರವನ್ನು ಏರಿಸಿ, ಅಂದರೆ ಎಲ್ಲ ನೀರು ರಾಜ್ಯ ಕಾಲುವೆಯಲ್ಲಿ ಹೋಗಬೇಕು, ಹೊರಗೆ ಬರಬಾರ್ದು. ಇದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಅದೇ ನೆರೆ ಹಾವಳಿಯನ್ನು ತಡೆಯಬಹುದು. ಮತ್ತೆ ನಿಮ್ಮ ಏರಿಯಾದಲ್ಲಿ ಎಷ್ಟು ಮನೆಗಳಿಗೆ ಈ ಒಂದು ಪ್ರತಿ ವರ್ಷ ಬರುವಂತಹ ನೆರೆಗಳಿಂದ ಸಮಸ್ಯೆ ಆಗ್ತಾ ಇದೆ? ಖಾಲಿ ಸುಭಾಷಿತ ನಗರ ಮಾತ್ರವಾ, ಅಕ್ಕಪಕ್ಕದ ಬಡಾವಣೆಗಳು ಕೂಡ ಇದರಿಂದ? ಸುಭಾಷಿತ ನಗರ ಮತ್ತು ಅಕ್ಕಪಕ್ಕ ನೂರಾರು ಮನೆಗಳಿವೆ. ಇದರಿಂದ ಸಮಸ್ಯೆಗಳು ಯಾವ ರೀತಿಯ ಹಾನಿ ಅವರ ಮನೆಗಳಿಗೆ ಆಗಿದೆ? ತಮ್ಗೇನಾದರೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಾ ಬಡಾವಣೆಯವರು? ಇದು ಅಂದ್ರೆ ಕೆಲವರು ಏನಾದರೂ ಮನೆ ಬಿಟ್ಟು ಹೋಗಿದಾರ, ಯಾವಾಗಲೂ ನೆರೆ ಬರ್ತದೆ ಅಂತೇಳಿ? ಹೌದು, ಅಲ್ಲಲ್ಲ, ಈ 2018ರಲ್ಲಿ ದೊಡ್ಡ ನೆರೆ ಬಂದಿತ್ತು. ಆಗ ತುಂಬ ಅನಾಹುತ ಆಗಿದೆ. ಕೆಲವರ ಮನೆಗೆ ನೀರು ನುಗ್ಗಿ ಎಲ್ಲ ಉಪಕರಣ ಹಾಳಾಗಿದೆ, ಮತ್ತು ಕಾಂಪೌಂಡ್ ಕೊಲ್ಯಾಪ್ಸ್ ಆಗಿದೆ. ಅದಕ್ಕೆಲ್ಲ ಇದು ಅವರಿಗೆಲ್ಲ ಪರಿಹಾರ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ. ಅದು ಅದಾಗಿಲ್ಲ. ಅದು ಇದನ್ನು ಒಂದು ಪರಿಹಾರ ಅಂದರೆ ಗಟ್ಟಿಯಾದ ತಡೆಗೋಡೆ ನಿರ್ಮಾಣ ಆಗಬೇಕು ಸುಭಾಷಿತ ನಗರಲ್ಲಿ. ಅದು ಅದರ ಹೈಟನ್ನು ಕೂಡ ಇನ್ಕ್ರೀಸ್ ಮಾಡಬೇಕು. ಈಗ ಕಿರಣ್ ಅವರೇ, ತಮ್ಮ ಏರಿಯಾದಲ್ಲಿ ಗಮನಿಸೋದಾದರೆ 2000 ತಾವು ಹೇಳಿದಾಗೆ 24ರ ಬಳಿಕ ಏನು ಅನುದಾನದ ಕೊರತೆಯಿಂದಾಗಿ ಏನಾದರೂ ಈ ರಾಜಕಾಲುವೆಗಳ ಕೆಲಸಗಳು ಕುಂಠಿತ ಆಯಿತಾ, ತಡೆಗೋಡೆ ಕುಂಠಿತ ಆಯಿತಾ? ನಾವು ನೋಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತಮ್ಮ ಭಾಗದಲ್ಲಿ ತಡೆಗೋಡೆಯನ್ನು ಮಾಡಿದ್ರಿ, ಕಲ್ವರ್ಟು ಮಾಡಿದ್ರಿ. ಅದೇ ರೀತಿ ಮಹೇಶ್ PU ಕಾಲೇಜ್ ಪಕ್ಕ ಈ ಕೊಟ್ಟರ ಚೌಕಿಯ ಕೆಲವು ಕಡೆ ತಾವು ಮಾಡಿದ್ರಿ. ಅದೊಂದು ಯಾವ ಅನುದಾನದಲ್ಲಿ ಮಾಡಿದ್ರಿ? ರಾಜ್ಯ ಸರ್ಕಾರ ಕೊಡ್ತಾ ಅಥವಾ ನೀವೇ ಒಂದು ಪಾಲಿಕೆಯಲ್ಲಿ ಅನುದಾನ ತಗೊಂಡು ಮಾಡಿದ್ರ? 15 ಫೈನಾನ್ಸ್ ಯಾವ ರೀತಿ? ಅದರದ್ದೊಂದು ಸ್ವಲ್ಪ ಮಾಹಿತಿ. ತಾವು ಗಮನಿಸಿದರೆ 2024-25 ಬಂದಂಥ ಒಂದು ಮಳೆಯಿಂದಾಗಿ ನಮ್ಮ AJ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಂಥ ರಸ್ತೆ ಒಂದು ಏನು ರಸ್ತೆ ಬದಿಯಲ್ಲಿ ಟೋಟಲ್ ಕುಸಿತ ಆಗಿರುವಂಥದ್ದು ನೋಡಿ. ಟೋಟಲ್ ರೋಡ್ ಕ್ಲೋಸ್ ಆಗಿದೆ. ಅದು ನ್ಯಾಷನಲ್ ಟಿವಿಯಲ್ಲಿ ಬರುವಷ್ಟು ಮಟ್ಟಿಗೆ ಆಗಿದೆ. ಎಲ್ಲ ಟಿವಿ ಚಾನಲ್ ಅವರು ಅರ್ಲಿ ಮಾರ್ನಿಂಗ್ ಅಲ್ಲಿ ಇದ್ರು, ತಾವು ಕೂಡ ಅಲ್ಲಿ ಬಂದಿದ್ದೀರಾ. ಈಗ ಆ ಸಂದರ್ಭದಲ್ಲಿ ಆಗಿನ DC ಅವರು ಇರ್ಬೋದು, ಕಮಿಷನರ್ನವರು ಇರ್ಬೋದು, ಎಲ್ಲರೂ ಆ ಜಾಗಕ್ಕೆ ವಿಸಿಟ್ ಮಾಡಿದ್ರು. ಓಕೆ ಕಿರಣ್ ಸರ್, ನಾನೀಗ ಒಂದು ಕಾಲ್ ಕಾಯ್ತಾ ಇದೆ ನಮ್ಮ ವೀಕ್ಷಕರದ್ದು. ಆ ಬಳಿಕ ನಾವು ಅದನ್ನು ಮುಂದುವರಿಸುವ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಮ್ದು ಹೆಸರು ಸುರೇಶ್ ಅಂತ, ನಾವು ಮೂಡಿದ್ರಿ. ಓಕೆ ಸರ್, ಈಗ ಮಂಗಳೂರದ್ದು ಮಾತ್ರ ಇದು ಕಂಪ್ಲೇಂಟ್ ಅಲ್ಲ, ದಕ್ಷಿಣ ಕನ್ನಡ ಇಲ್ಲ? ನಾವು ಈಗ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಆದರೂ ಕೂಡ ತಾವು ಈಗ ಏನಾಗಿದೆ ಅಂದರೆ ಇಲ್ಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವರದ್ದಿದೆ. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಸಹಿತ ಗ್ರಾಮ ಪಂಚಾಯತ್ಗಳು ಕೂಡ ಇಲ್ಲ. ಹಾಗಾಗಿ ನೇರವಾಗಿ ಜಿಲ್ಲಾಧಿಕಾರಿ ಅವರಿಗೆ ಈ ಮಾಹಿತಿಯನ್ನು ತಲುಪಿಸ್ತಾ ಇದ್ದೇವೆ. ತಾವು ತಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಹೇಳ್ಬೋದು. ನಮ್ಮ ಏರಿಯಾದಲ್ಲಿ ಅಂದ್ರೆ ಇತ್ತೀಚೆಗೆ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರು. ಈಗ ಆ ಪ್ಯಾಚ್ ವರ್ಕ್ ನ ಮಾಡಿದ್ರಿಂದ ಏನಾಗಿದೆ ಅಂದ್ರೆ ರಸ್ತೆಯಲ್ಲಿ ಹೋಗುವ ನೀರು ನನ್ನ ಮನೆಯ ಒಳಗೆ, ಕಾಂಪೌಂಡ್ ಒಳಗೆ ಹೋಗ್ತಾ ಉಂಟು. ಇದು ಯಾವ ಏರಿಯಾ ಬರ್ತದೆ ಸರ್? ಇದು ಮೂಡುಬಿದಿರೆ ಪೇಟೆಯ ಒಳಗಡೆ, ಒಂದು ಪೇಟೆಯಿಂದ 1 ಕಿಲೋಮೀಟರ್. ಓಕೆ. ಮತ್ತೆ ಅಂದ್ರೆ ಯಾವುದಕ್ಕೂ ಸರಿಯಾದ ವ್ಯವಸ್ಥೆ, ಚರಂಡಿ ಅಥವಾ ಮೋರಿ ಯಾವುದೂ ಇಲ್ಲ ಸರಿಯಾಗಿ. ಓಕೆ. ಏನಂದ್ರೆ ಜಾಗ ಸೈಟ್ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಅವರು ಚರಂಡಿ ಮಾಡುವುದಿಲ್ಲ. ನಾವು ಸರ್ಕಾರ ಮಾಡ್ಬೇಕು, ಆದ್ರೆ ಸೈಟ್ ಮಾಡುವವರೊಂದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಸರ್ಕಾರ ಅದೇ ಯಾರು ಮುನ್ಸಿಪಾಲಿಟಿ ಅವರಿದ್ದಾರೆ ಅವರೊಂದು ಅದಕ್ಕೆ ಪರ್ಮಿಷನ್ ಕೊಡುವಾಗ ನೀವು ಫಸ್ಟಿಗೆ ಚರಂಡಿ ಅದಕ್ಕೆ ಬೇಕಾದದ್ದೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಸೈಟ್ ಮಾಡಿ ಸೇಲ್ ಮಾಡಿ ಅಂತ ಒಂದು ಇದು ಮಾಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಈಗ ನೋಡಿ, ಯಾರ್ಯಾರದ್ದು ಮನೆ ನೀರು ನನ್ನ ಕಾಂಪೌಂಡ್ ಒಳಗೆ ಬರ್ತದೆ. ನಾವು ಏನು ಮಾಡಿದ್ರು ಅದು ಏನ್ ಮಾಡ್ತಾರೆ, ನೀವು ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಮಾಡುದು ಸರ್ ಇದಕ್ಕೆ? ಇದೊಂದು ಮೂಡುಬಿದಿರೆಯಲ್ಲಿದ್ದು ತುಂಬಾ ಪ್ರಾಬ್ಲಮ್. ಅದು ನಮ್ಮ ಏರಿಯಾದಲ್ಲಿ ತುಂಬಾ ಪ್ರಾಬ್ಲಮ್.
ಇದನ್ನೊಂದು ನೋಡಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಕಿರಣ್ ಸರ್, ನೆರೆ ಅಂದರೆ ಎಲ್ಲ ಕಡೆ ಇರುವಂಥದ್ದೇ, ಅದು ನಾವು ಡಿಸ್ಕಷನ್ ಮತ್ತೆ ಮಾಡುವ ಯಾರು ಒತ್ತುವರಿ ಮಾಡಿದ್ದಾರೆ ಏನು ಅಂತ. ಈಗ ತಾವು ಈಗ ಹೆದ್ದಾರಿ ಮತ್ತು ಕೊಟ್ಟಾರ ಚೌಕಿ ವ್ಯಾಪ್ತಿಯಲ್ಲಿ ನೆರೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ ಅಂತಕ್ಕಂಥ ಹೇಳ್ತಾ ಇದ್ರಿ. ಈಗ ಅದೇ ನಾನು ಇಂಜಿನಿಯರಿಂಗ್ ಕಾಲೇಜ್ ಇದು ರೋಡ್ ಬಗ್ಗೆ ಮಾತಾಡಿದೆ, ನ್ಯಾಷನಲ್ ಟಿವಿಯಲ್ಲಿ ಬಂದಿರುವಂತಹ ನ್ಯೂಸ್ ಅನ್ನು. ಆಗ DC ಅವರು ಯಾರು ಏನಂತ ಬೇಕಿಲ್ಲ, DC ಅವರು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಇರ್ಬೋದು, ಕಮಿಷನರ್ಗಳಿರ್ಬೋದು, ಎಲ್ಲರೂ ಬಂದು ವಿಸಿಟ್ ಮಾಡಿದ್ರು. ಟೋಟಲ್ ಎಸ್ಟಿಮೇಷನ್ ಮಾಡಿದ್ರು ಇಲ್ಲಿಂದ ಅಲ್ಲಿಗೆ ಎಷ್ಟು ಬೇಕು, ಯಾಕಂದ್ರೆ ಅದು ಇನ್ನೂ ಕೂಡ ಕುಸಿಯುವಂತಹ ಒಂದು ಹಾಗೆ ಇದೆ, ಇನ್ನೂ ಕೂಡ ಕುಸಿತದೆ, ಅದು ಇನ್ನೊಂದು ಕಡೆಯಿಂದ ಕುಸಿತದೆ, ಆಗ ಟೋಟಲ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಇದೆ. ಇದನ್ನು ತುಂಬಾ ಆದ್ಯತೆಯ ಮೇರೆಗೆ ಇದನ್ನು ಇಮಿಡಿಯೇಟ್ ಆಗಿ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು. ನಮ್ಗೆ ಬರುವಂತ ಏನು ಸಾಮಾನ್ಯ ನಿಧಿ ಆಗಿಲ್ಲ, ಅದು ಜಿಲ್ಲಾಧಿಕಾರಿಗಳಿಗೆ ಮಳೆ ಹಾನಿ ಅಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ಇಂದ ಬರುವಂತಹ ಹಣ ಇರುತ್ತೆ, ಅದರಿಂದ ಅದನ್ನು ಮಾಡ್ಬೇಕಂತ ಹೇಳಿ ರಿಕ್ವೆಸ್ಟ್ ಕೊಟ್ಟಾಗ ಅದನ್ನು ಇಮಿಡಿಯೇಟ್ ಆಗಿ ಮಾಡ್ತೇವೆ ಅಂತ ನಮಗೆ ಭರವಸೆಯನ್ನು ಕೊಟ್ಟು ಎಲ್ಲ ಎಸ್ಟಿಮೇಷನ್ ಪ್ರಾಸೆಸ್ ಎಲ್ಲ ಮಾಡಿದ್ರೆ ನಾವು ಜನರಿಗೆ ಅಲ್ಲಿರುವಂತ ಜನರಿಗೆ ಎಲ್ಲ ವಿಚಾರ ಎಲ್ರಿಗೂ ಗೊತ್ತಿದೆ, ಇದು ಬೇಗ ಕೆಲಸ ಆಗತ್ತೆ ಹೇಳಿ. ಈಗ ಅದಾಗಿ 2 ವರ್ಷ ಆಯ್ತು. ಈಗ ಇದು ದಿಸ್ ಇಸ್ ದ ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್ ಗೆ ಬರ್ತಾ ಇದೆ. ಅದು ಭರವಸೆ ಅಲ್ಲಿ 1 ಇಂಚ್ ಕಾಂಕ್ರೀಟ್ ತಡೆಗೋಡೆ ಆ ಕಡೆಯಿಂದ ಮಾಡಿಲ್ಲ ಅವರು. ಈ ಕಡೆ ಕೊಟ್ಟಾರ ಚೌಕಿಯಿಂದ ನೀವು ಹೇಳಿದ ಹಾಗೆ ಕೊಟ್ಟಾರ ಚೌಕಿಯಿಂದ ನಮ್ಮ ಇದು ಕೊಟ್ಟಾರ ಚೌಕಿ ಜಂಕ್ಷನ್ ಇಂದ ಹಿಡಿದು ಮಾಲಾಡಿ ಕೋಟ್ಸ್ ಇರ್ಬೋದು ಅಥವಾ ಈ ಕಡೆ 4th ಮೈಲ್ ಬರುವವರೆಗೆ ನೀವು ಕೊಟ್ಟಾರ ಚೌಕಿಯಲ್ಲಿ ಕೂಡ ಪ್ರೀಮಿಯಂ ಎಫ್ಐಆರ್ ಅಲ್ಲಿ ನಾವು ಸುಮಾರು ಒಂದು 5 ಕೋಟಿ ಪ್ರೀಮಿಯಂ ಎಫ್ಐಆರ್ ಅನ್ನು ಖರ್ಚು ಮಾಡಿ, ಅದೇ ಕಾರ್ಪೊರೇಷನ್ ಅಲ್ಲಿ ಬರುವಂತಹ ಪ್ರೀಮಿಯಂ ಎಫ್ಐಆರ್ ಅಲ್ಲಿ ಇರುವಂತಹ ಹಣದಲ್ಲಿ ಮಂಗಳೂರು ಉತ್ತರ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಅವರ ಮುಂದಾಳತ್ವದಲ್ಲಿ ಆ ಜಾಗದಲ್ಲಿ ಒಂದು 2 ಫೀಟ್ ನಾವು ರೇಸ್ ಮಾಡಿದ್ವಿ. 2 ಫೀಟ್ ರೇಸ್ ಮಾಡಿ ಆ ಕಡೆಯಿಂದ ಮಾಲೆಮಾರ್ ಕಡೆಯಿಂದ ಬರುವಂತ ಆ ನೆರೆಯ ನೀರು ಅದು ಓವರ್ಫ್ಲೋ ಈ ಕಡೆ ಬರದ ಹಾಗೆ ರೇಸ್ ಮಾಡಿ, ಈ ಕಡೆ ಫ್ಲಡ್ ಬರದ ಹಾಗೆ, ಅಂದ್ರೆ ಈ ಕಡೆ ಈ ಧನುಷ್ ಕೋಸ್ಟಲ್ ಬಾರ್ ಎಲ್ಲ ಇರುವಂತಹ ಜಾಗದಲ್ಲಿ ಫ್ಲಡ್ ಬರದ ಹಾಗೆ ಅದನ್ನು ತಡೆಯುವಂತ ಇದು ವ್ಯವಸ್ಥೆ ಮಾಡಿದೆ. ಅದು ಖಂಡಿತವಾಗಿ ಆ ಕಡೆಯಿಂದ ಈ ಕಡೆ ಬರುವಂತಹ ವ್ಯವಸ್ಥೆ ಸರಿಯಾಗಿ ಆಗಿದೆ. ಈಗ ಆ ಮೇನ್ ರೋಡ್ ಅಲ್ಲಿ ಹೋಗುವಂತದ್ದು ಏನೇ ಸಮಸ್ಯೆ ಆಗ್ತಾ ಇಲ್ಲ. ಆದ್ರೆ ಎಲ್ಲೆಲ್ಲಿ ತಡೆಗೋಡೆ ಬಿದ್ದಿತ್ತು ಎಲ್ಲವನ್ನು ನಾವು ತೋರಿಸಿವಿ. ಹೆಚ್ಚಾಗಿ ನಾವು ಶಾಸಕರು ತರುವಂತ ಅನುದಾನದಲ್ಲಿ ನಾವು ತಡೆಗೋಡೆಗಳ ಅದು ಮಾಲಾಡಿ ಕೋಟೆ ಇರ್ಬೋದು ಅಥವಾ 4th ಮೈಲ್ ನಂತರ ಇರ್ಬೋದು, ಚೈತನ್ಯ ಕಾಲೇಜ್ ಹತ್ರ ಇರ್ಬೋದು, ಮಹೇಶ್ ಕಾಲೇಜ್ ಹತ್ರ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಹೋಗಿದ್ದೇವೆ. ಅದು ಲೋಕೇಶ್ ಗ್ಯಾರೇಜ್ ಅಂತ ಇತ್ತು, ಆ ಕಡೆ ಎಲ್ಲ ಎಲ್ಲೆಲ್ಲಿ ಟರ್ನಿಂಗ್ಸ್ ಎಲ್ಲ ಉಂಟು ಅಲ್ಲೆಲ್ಲ ನಾವು ಮಾಡಿದ್ದೇವೆ. ಬಟ್ ಅದು ಸಾಕಾಗುವಂತದ್ದಲ್ಲ. ಅಲ್ಲಿಂದ ಕೊಟ್ಟಾರ ಚೌಕಿ ಮಾಲೆಮಾರ್ ಅಲ್ಲಿವರೆಗೂ ಕೂಡ ಎಲ್ಲಾ ರಾಜ ಕಾಲುವೆಗಳ ಏನು ತಡೆಗೋಡೆಗಳಿವೆ, ಏನು ಮುಂಚೆ ಕಟ್ಟಿರೋದು ಕಪ್ಪು ಕಲ್ಲಲ್ಲಿ ಕಟ್ಟಿರೋ ತಡೆಗೋಡೆ, ಅದು ಯಾವುದೂ ಕೂಡ ಗಟ್ಟಿ ಇಲ್ಲ. ಅದು ಸಸ್ಟೈನಬಿಲಿಟಿ ಅಂತೂ ಇಲ್ವೇ ಇಲ್ಲ, ಅದು ಎನಿ ಟೈಮ್ ಬೀಳುವಂತ ಇದೆ. ಅದನ್ನು ಕೂಡ ನಾವು ಟೋಟಲ್ ಎಸ್ಟಿಮೇಟ್ ಮಾಡಿ ನಾವು ಕಾರ್ಪೊರೇಷನ್ ಅವರಿಗೆ, ಕಮಿಷನರ್ ಅವರಿಗೆ ಕೂಡ ಕೊಟ್ಟಿದ್ದೇವೆ, DC ಅವರಿಗೆ ಕೂಡ ಕೊಟ್ಟಿದ್ದೇವೆ. ಆದ್ರೂ ಇನ್ನೂ ಕೂಡ ಅದನ್ನು ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಈ ಸಂದರ್ಭದಲ್ಲಿ ಒಂದೇ. ಒಂದು ಕರೆ ಕಾಯ್ತಾ ಇದೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರು ಹೇಳಿ. ವಿಠಲ್ ಶೆಟ್ಟಿಗಾರ್ ಮಾತಾಡ್ತಿದ್ದೇನೆ. ವಿಠಲ್ ಶೆಟ್ಟಿಗಾರ್ ಅವರೇ ಹೇಳಿ. ಏನಿಲ್ಲ, ನಮ್ಮ ಕಾಟಿಕೊಳ್ಳದಲ್ಲಿ ಕೆಲವು ನೀರು ಹೋಗುವ ಮಳೆಗಾಲದ ನೀರು ಹೋಗುವ ಚರಂಡಿಗಳಲ್ಲಿ ಈ ಕೊಳಚೆ ನೀರುಗಳೆಲ್ಲ ಹೋಗ್ತಾ ಇದೆ ಸರ್, ಅದನ್ನೊಂದು ಸರಿಪಡಿಸಬೇಕು. ಅದು ಅಂದ್ರೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ ತಾವು? ಹೌದೌದು, ಡ್ರೈನೇಜ್ ನೀರು ಈ ಮಳೆಗಾಲದ ನೀರು ಹೋಗುವ ಚರಂಡಿಗಳಲ್ಲೆಲ್ಲ ಹೋಗ್ತಾ ಉಂಟು ಒಂದು. ಅದು ಮತ್ತೆ ಎರಡನೇದಾಗಿ ಕೆಲವು ಚರಂಡಿಗಳನ್ನು ಮಾಡಿದ್ದು ಅರ್ಧ ಒಂದು ರಸ್ತೆಯಲ್ಲಿ ಅರ್ಧ ಚರಂಡಿಗಳನ್ನು ಮಾತ್ರ ಮಾಡಿದ್ದಾರೆ. ಅರ್ಧ ಈ ಅರ್ಧ ಚರಂಡಿ ಮಾಡಿದ್ರಿಂದ ನೀರು ಸರಿಯಾಗಿ ಹೋಗ್ತಾ ಇಲ್ಲ. ಈ 1-2 ವಿಚಾರಗಳು ತಮ್ಮ ಏರಿಯಾದಲ್ಲಿ ಇದೆ ಅಂತ ಆಯ್ತು. ಹೌದೌದು. ಧನ್ಯವಾದ. ತಮ್ಮ ಏನೋ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀರಿ. ಕಿರಣ್ ಸರ್, ಈಗ ಇವರು ಹೇಳಿದ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಚರಂಡಿ ತೋಡುಗಳನ್ನು ರಮೇಶ್ ಶೆಟ್ಟಿ ಹೇಳಿದ ಹಾಗೆ ಸ್ವಲ್ಪ ಭಾಗದಲ್ಲಿ ಈ ಕಾಂಟ್ರಾಕ್ಟ್ ಕೊಡುವುದರಿಂದ ಈ ಚರಂಡಿಗಳು ಅವ್ಯಾಹತವಾಗಿ ಮತ್ತು ನಿರಂತರವಾಗಿ ಅವುಗಳ ಕನೆಕ್ಟಿವಿಟಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಅಲ್ಲ, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಅನುದಾನ ಇದ್ದಷ್ಟೇ ಮಾಡ್ತಾರೆ, 100 ಮೀಟರ್ 200 ಮೀಟರ್ ಮತ್ತೆ ಬಿಟ್ಟು ಹೋಗ್ತಾರೆ. ನಾನೀಗ ನಿಮ್ಮ ಹತ್ರ ಹೇಳಿದ ಹಾಗೆ ಈಗ ಅದು ಶಾಸಕರಿಗೆ ಇರ್ಬೋದು ಅಥವಾ ನಾವು ಪರ್ಸನಲ್ ಆಗಿ ಈಗ ನಾನು ಆಸ್ ಎ ಕಾರ್ಪೊರೇಟ್ ನನಗೆ ಇರುವಂತ ಫಂಡ್ ಅಲ್ಲಿ ಇಷ್ಟೇ ಮಾಡಬಹುದು ಅಂತ ಹೇಳಿ ನಮ್ಗೆ ಇದೆ. ಸೊ ನಾವು ಎಲ್ಲಿ ಎಮರ್ಜೆನ್ಸಿ ಆಗಿರುತ್ತೆ, ಅದು ಒಂದು ಮನೆಯ ಹಿಂದ್ಗಡೆ ಇರ್ಬೋದು, ಆ ಹಿಂದ್ಗಡೆ ಏನಾದ್ರು ರಾಜಕಾಲುವೆ ಇದ್ದಲ್ಲಿ ಏನೋ ಮನೆ ಬೀಳುವಂತ ಸಂದರ್ಭ ಇದ್ದ ಕಾರಣ ಅಲ್ಲಿ ನಾವು ಖಂಡಿತವಾಗಿ ಅದು ಮಾಡ್ಲೇಬೇಕು, ಅದರಲ್ಲಿ 2 ಮಾತಿಲ್ಲ. ಹಾಗೆ ಅಂತ ಹೇಳಿ ನಾವು ಫುಲ್ ಫಂಡ್ ಬರುವ ಹಾಗೆ ಕಾಯುವ, ಅದು ಕೂಡ ಬರ್ಲಿ ಅಂತ ಹೇಳಿದ್ರೆ ನಾನೀಗ ಹೇಳಿದ್ದು ನಿಮ್ಗೆ ಏನು 2 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ, ಅಲ್ಲಿ ಇನ್ನು ಕೂಡ 1 ರೂಪಾಯಿ ಫಂಡ್ ಬಂದಿಲ್ಲ. ಸೊ ಹಾಗೆ ಆಗ್ಬಾರ್ದು. ನಾನು ನನ್ನ ಜನರ ಹತ್ರ ಕೂಡ ಎಲ್ಲರ ಹತ್ರ ನಾನು ಜನರಿಗೆ ಗೊತ್ತಾಗ್ಬೇಕು ಈ ವಿಚಾರ. ನಾನು ಎಲ್ಲರ ಹತ್ರ ಹೇಳುವಂಥದ್ದು ಏನಂದ್ರೆ
ಈಗ ಈ ಮಳೆಗಾಲದ ಪ್ರಾಸೆಸ್ ಇದು ವರ್ಷ ವರ್ಷ ಚೇಂಜ್ ಆಗಲ್ಲ. ಈ ಸಮಸ್ಯೆ ಕೂಡ ನೀವು ಈಗ ನಮ್ಮ ರಮೇಶ್ ಶೆಟ್ಟರ್ ಹತ್ರ ಕೇಳಿದ್ರೆ ಪ್ರತಿ ವರ್ಷ ನಿಮಗೆ ಸಮಸ್ಯೆ ಇದೇನಾ ಅಂತ ಹೇಳಿದ್ರೆ ಹೌದಂತ ಹೇಳ್ತಾರೆ. ಇದೇ ಸಮಸ್ಯೆ ಅವರಿಗೆ, ಇದು ಯಾವುದು ಯಾರಿಗೂ ಹೊಸತಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಂಬಂಧಪಟ್ಟಂತ ಎಲ್ಲ ರಾಜಕಾಲುವೆ ಇರ್ಬೋದು, ಎಲ್ಲ ತಗ್ಗು ಪ್ರದೇಶ ಇರ್ಬೋದು, ಎಲ್ಲಿ ಮಳೆ ಬರ್ತದೆ, ಎಲ್ಲಿ ಓವರ್ ಫ್ಲಡ್ ಆಗುತ್ತೆ ಎಲ್ಲ ನಮ್ಗೆ ಗೊತ್ತಿರುವಂತ ವಿಚಾರ. ಕಮಿಷನರ್ಗೂ ಎಲ್ಲ ಗೊತ್ತಿರುತ್ತೆ, ಇಲ್ಲಿರುವಂತ DC-ಗೂ ಎಲ್ಲ ಗೊತ್ತಿರುತ್ತೆ, ಇಲ್ಲಿರುವಂತ ಎಲ್ಲ ಅಧಿಕಾರಿ ವರ್ಗದವರಿಗೆ ಗೊತ್ತಿದೆ. ಯಾರು ಇಲ್ಲಿ ಹೊಸಬ್ರು ಅಂತ ಇಲ್ಲ, ಎಲ್ಲ ತುಂಬಾ ವರ್ಷದಿಂದ JE ಆಗಿರುವವರು AEE ಆಗ್ತಾರೆ, AE ಆಗ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ, SE ಆಗಿ, ಕಮಿಷನರ್ ಆಗುವಂತವ್ರು ಕೂಡ ಇದ್ದಾರೆ. ಎಲ್ರಿಗೂ ಗೊತ್ತಿರುವಂತ ವಿಚಾರ. ನಾನು ಕೇಳುವಂತದ್ದು, ಯಾಕೆ ಜನಪ್ರತಿನಿಧಿಗಳು ಪ್ರತಿ ಬಾರಿ ಅವರವರ ಹತ್ರ ಹೋಗಿ ಇದು ಮಾಡಿ ಪ್ರತಿ ವರ್ಷ ನೀವು ಗ್ಯಾಂಗ್ ಅನ್ನು ಬೇಗ ಶುರು ಮಾಡಿ ಅಥವಾ ಡಿಸಿಲ್ಟಿಂಗ್ ಅನ್ನು ಬೇಗ ಶುರು ಮಾಡಿ, ಅವ್ರಿಗೆ ಗೊತ್ತಿಲ್ವಾ ಮಳೆಗಾಲ ಹೇಗೆ ಬರುತ್ತೆ ಇಲ್ಲಿ ಗೊತ್ತಿಲ್ವಾ ಅವರಿಗೆ? ಈಗ ಈ ಸಂದರ್ಭ ಇವತ್ತು ನಿನ್ನೆ ನಾವು ನೋಡಿದ್ದೇವೆ, ನಿನ್ನೆ ಬಂದಿರುವಂತಹ ಒಂದೇ ಮಳೆಗೆ ನಾವು ಕಾರ್ಶಿಟ್ ಏರಿಯಾ ಇರಬಹುದು, ಬೇರೆ ಬೇರೆ ಏರಿಯಾದಲ್ಲಿ ನಾವು ನೋಡಿದ್ದೇವೆ. ಇದು ಸರಿಯಾಗಿ ನೋಡ್ಬಿಟ್ರೆ ನೀವು ಅಲ್ಲಿ ಕೌಕ್ಯಾಚ್ ಏನಿದೆ ಅದನ್ನು ಕ್ಲೀನ್ ಮಾಡಿಲ್ಲ ಅವರು. ತೋಡುಗಳೇನಿದೆ, ನೀವು ಈಗ ನಾನು ಮಾತಾಡುವಾಗ ಇವರು ಹೇಳಿದ್ರು ಸಣ್ಣ ಸಣ್ಣ ತೋಡುಗಳಿಗೆ ಕಾಂಕ್ರೀಟ್ ಸ್ಲ್ಯಾಬ್ ಗಳನ್ನು ಹಾಕಿದ್ದಾರೆ. ಈಗ ಗ್ಯಾಂಗ್ ನವರು ಬಂದು ರೆಗ್ಯುಲರ್ ಕ್ಲೀನ್ ಮಾಡೋರು ಬಂದ್ರೆ ಅವರಿಗೆ ಕಾಂಕ್ರೀಟ್ ಸ್ಲ್ಯಾಬ್ ತೆಗೆಯುವಂತ ವ್ಯವಸ್ಥೆ ಇರುವುದಿಲ್ಲ. ಲೇಡೀಸ್ ನವರು ಇರ್ತಾರೆ, ಅವರು ಯಾವ್ದು ಓಪನ್ ಇರುತ್ತೆ ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತಾರೆ. ಕಾಂಕ್ರೀಟ್ ಸ್ಲ್ಯಾಬ್ ತೆಗೆಯುವಂತ ಕೆಲಸ ಯಾರು ಮಾಡಬೇಕು? JE ಅವರ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ಅಥವಾ ಯಾವ್ದಾವ್ದು ಇಂಜಿನಿಯರಿಂಗ್ ಸೆಕ್ಷನ್ ಅವರು ಮಾಡಬೇಕು. ಅವರಿಗೆ ಕೋಆರ್ಡಿನೇಷನ್ ಇಲ್ಲ. ಅವ್ರು ನಮ್ಮ ಹತ್ರ ಹೇಳಿ, ನೀವು ಅವರಿಗೆ ಹೇಳಿ, ಅವರು ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿ. ಇದಕ್ಕೆ ಅರ್ಥ ಇಲ್ಲ. ಪ್ರತಿ ವರ್ಷ ಬರುವಂತ ಸಮಸ್ಯೆಯನ್ನೇ ನಾವು ಫೇಸ್ ಮಾಡುವಂತ, ಇದನ್ನು ಪ್ರತಿ ಸರಿ ನಾವು ಸ್ಪೂನ್ ಫೀಡ್ ಮಾಡ್ಬೇಕಂದ್ರೆ ಅದಕ್ಕೆ ಮತ್ತೆ ಇವರು ಯಾಕಿರುವುದು, ಯಾರು ಅಧಿಕಾರಿಗಳು ಯಾಕಿರುವುದು? ಅವರ ಸಂಬಳ ಎಲ್ಲ ಯಾರಿಗೆ ಅದು ಕೆಲಸ ಮಾಡೋರಿಗೆ ಕೊಡ್ಲಿ. ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋದು ಅವರು ದಾಖಲೆ ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಅವ ಇಲ್ಲಿಟ್ರೇಟ್ ಆಗಿ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಯಾರೋ ಒಬ್ರು ರೋಡ್ ಸೈಡ್ ಹೋಗೋರನ್ನು ನೀವು ಇಂಜಿನಿಯರ್ ಮಾಡಕ್ಕಾಗತ್ತಾ? ಅವರು ಕ್ವಾಲಿಫೈಡ್ ಇರಬೇಕು, ಅವರು ಎಜುಕೇಟೆಡ್ ಇರಬೇಕು, ಆ ಎಕ್ಸಾಮ್ ಪಾಸ್ ಆಗಬೇಕು, ಅವರು ಇಂಜಿನಿಯರ್ ಟೆಕ್ನಿಕಲ್ ಆಗಿ ಇದು ಸ್ಟಡಿ ಮಾಡಿ ಇಂಜಿನಿಯರ್. ಆ ಸ್ಟಡಿ ಮಾಡಿದವರಿಗೆ ಗೊತ್ತಾಗಲ್ವಾ? ಗತ ವರ್ಷದ ಕೆಲಸ ಮಾಡಿದ ಕಡತಗಳು ಇದ್ದೇ ಇರ್ತದೆ, 100% ಇದೆ. ಅದೇ ಸಮಸ್ಯೆ ಎವ್ರಿ ಟೈಮ್ ನಾವು ಫೇಸ್ ಮಾಡೋದು. ಈಗ ಜನರು ಪಾಪ ಇಷ್ಟು ನಾವು ಈ ಒಂದು ಸಂವಾದ ನಾವು ಮಾಡುವಂತ ಅಗತ್ಯ ಇದೆಯಾ? ಯಾಕೆ ಮಾಡ್ತಾ ಇದ್ದೀವಿ ಈ ಸಂವಾದ? ಯಾರೋ ಪಾಪ ಅವರ ಸಮಸ್ಯೆಯನ್ನು, ಅವರ ಮನೆಗೆ ಬರುವ ನೀರಿನ ಬಗ್ಗೆ ಈಗ ಅದು ಒಬ್ರು ಫೋನ್ ಮಾಡಿ ಮೂಡಬಿದ್ರಿ ಅಂತ ಹೇಳಿದ್ರು. ಸಣ್ಣ ಸಮಸ್ಯೆ ಅದು. ರೋಡಿನ ನೀರು ಡಾಮರ್ ಪ್ಯಾಚ್ ವರ್ಕ್ ಆದ ಕಾರಣ ಪ್ಯಾಚ್ ವರ್ಕ್ ನಂತರ ನೀರು ನನ್ನ ಮನೆಯೊಳಗಡೆ ಬರ್ತಾ ಇದೆ. ಅಲ್ಲಿ PDO ಅವರಿಲ್ವಾ? ಅಲ್ಲಿ ಸ್ಥಳೀಯ ಆಡಳಿತ ಎಲ್ಲ ಜನಪ್ರತಿನಿಧಿಗಳಿಲ್ಲ, ಯಾರಿಲ್ಲ. ಅಲ್ಲ, ಅವರು ಇದ್ರು ಕೂಡ ನನ್ನ ಪ್ರಶ್ನೆ, ಸ್ಥಳೀಯ ಆಡಳಿತ ಇದ್ರು ಕೂಡ ನಾನೊಬ್ಬ ಕಾರ್ಪೊರೇಟ್, ನನ್ನ ಏರಿಯಾದಲ್ಲಿ ಇಂಜಿನಿಯರ್ ಇಲ್ವಾ? ಅವರಿಗೆ ಸಂಬಳ ಕೊಡಲ್ವಾ? ಅವರ ಡ್ಯೂಟಿ ಏನಾಗುತ್ತೆ? ಆಫೀಸಲ್ಲಿ ಕೂತ್ಕೊಳ್ಳುವಂತದ್ದು ಅವರ ಡ್ಯೂಟಿ. ಗ್ರಾಮಾಂತರದಲ್ಲಿ PDOಗಳಿರ್ತಾರೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಎಷ್ಟೋ ಸಲ ಕಮಿಷನರ್ಗೆ ಇನ್ನು ನನ್ನ ಫೋನ್ ತೆಗೆದ್ರೆ ಈಗಲೂ DC ಕಳಿಸಿರುವಂತ ಮೆಸೇಜಸ್, ಕಮಿಷನರ್ ಕಳಿಸಿರೋ ಮೆಸೇಜಸ್, JE ಕಳಿಸಿ ಎಲ್ಲ ಮೆಸೇಜಸ್ ಈಗ. ಆದ್ರೆ ಅದು ಕಾಮಗಾರಿ ಆಗುದಿಲ್ಲ.